ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ಪ್ರಯುಕ್ತ ಧಾರವಾಡ ಭಾರ್ಗವ ಬಳಗದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಧಾರವಾಡದ ನೌಕರರ ಭವನದಲ್ಲಿ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆಯ ನಿಮಿತ್ತವಾಗಿ ಭಾರ್ಗವ ಬಳಗದ ಯುವಕರು ರಕ್ತದಾನ ಶಿಬಿರವನ್ನು ಹೋಟೆಲ್ ಉದ್ಯಮಿ ಮುಖಂಡ ಮಹೇಶ್ ಶೆಟ್ಟಿ ಉದ್ಘಾಟಿಸಿದ್ದು, ಅದರಂತೆ 80ರಿಂದ 100ಕ್ಕೂ ಹೆಚ್ಚು ಜನರು ರಕ್ತದಾನವನ್ನು ಮಾಡಿ ಹಲವು ಜೀವಿಗಳಿಗೆ ಜೀವದಾನ ಮಾಡುವುದರ ಮೂಲಕ ಸಾಮಾಜಿಕ ಕರ್ತವ್ಯ ತೋರಿದ್ದಾರೆ. ಅಷ್ಟೇ ಅಲ್ಲದೆ ಈ ರಕ್ತದಾನ ಶಿಬಿರದಲ್ಲಿ ಪ್ರತಿಷ್ಠಿತ 9 ಲೈವ್ ನ್ಯೂಸ್ನ ಮುಖ್ಯಸ್ಥರಾದಂತಹ ಶಿವಕುಮಾರ್ ತೋರಗಲ್ಲ ಅವರು ಭಾಗಿಯಾಗಿ ತಾವು ಸಹಿತ ರಕ್ತದಾನ ಮಾಡುವುದರ ಮೂಲಕ ಮಾನವೀಯತೆಯನ್ನು ತೋರಿದ್ದಾರೆ. ರಕ್ತದಾನ ಮಾಡುವುದರಿಂದ ಆರೋಗ್ಯದ ತೊಂದರೆ, ಮಹಿಳೆಯರಿಗೆ ಹೆರಿಗೆ ಸಮಯದಲ್ಲಿ ರಕ್ತದ ಅವಶ್ಯಕತೆ ತುಂಬಾ ಇರುತ್ತದೆ. ಅಲ್ಲದೆ ಅಪಘಾತದಲ್ಲಿ ಸಿಲುಕಿದ ವ್ಯಕ್ತಿಗಳಿಗೂ ಕೂಡ ರಕ್ತದಾನದ ಶಿಬಿರ ನಡೆಸಿದ್ದು, ಈ ಶಿಬಿರ ತುಂಬಾ ಉಪಯುಕ್ತವಾಗಿದೆ ಎಂದು ಉದ್ಯಮಿ ಮಹೇಶ್ ಶೆಟ್ಟಿ ರಕ್ತದಾನ ಶಿಬಿರ ನಡೆಸಿದ್ದರ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಈಗ 2ನೇ ವರ್ಷಕ್ಕೆ ಬಹಳ ಉತ್ಸಾಹದಿಂದ ಜನ ಸೇರಿದ್ದಾರೆ. ಸುಮಾರು ಒಂದು 50-60 ಜನ ಈಗಾಗಲೇ ರಕ್ತದಾನ ಮಾಡಿದ್ದಾರೆ. ಒಂದು 100 ಮೇಲೆ ಹೋಗುವುದು ನಮ್ಮ ಅನಿಸಿಕೆ ಇದೆ. ಒಳ್ಳೆಯ ಬೆಳವಣಿಗೆ. ರಕ್ತದಾನ ಶಿಬಿರ ಅಂದರೆ ಸಾಧಾರಣವಲ್ಲ, ಒಬ್ಬ ಯಾರಿಗೂ ಜೀವ ಉಳಿಸುವಂಥ ಒಂದು ವ್ಯವಸ್ಥೆಯೊಳಗೆ ಅದಿದೆ. ಅಂಥ ಒಂದು ಕಾರ್ಯಕ್ರಮ ಇವತ್ತು ವಿಶ್ವ ಕುಂದಾಪುರ ದಿನದ ಅಂಗವಾಗಿ ಇವತ್ತು ಮುಖ್ಯವಾಗಿ ಸುರೇಶ್ ಶೆಟ್ಟಿ ಇದನ್ನು ಆಯೋಜಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮೊದಲಿಗೆ ಹಾರ್ದಿಕ ಅಭಿನಂದನೆ. ವಿಶ್ವ ಕನ್ನಡ ಕುಂದಾಪುರ ದಿನ ಅನ್ನೋದೇ ಒಂದು ಕುಂದಾಪುರ ಅನ್ನುವಾಗನೇ ಅದರಾಗೆ ಹೋಗಿಬಿಡ್ತು, ಕುಂದಾಪುರ ಬಂತು. ಅಲ್ಲಿ ಒಂದು ಅರ್ಥವಾದ ಆ ಒಂದು ಹಳ್ಳಿ ಭಾಷೆ ಸೊಗಡು ನಮಗೆ ಎಲ್ಲಿನೂ ಸಿಗೋದಿಲ್ಲ. ಈಗ ಕುಂದಾಪುರ ಅಂತ ಹೇಳಿದ್ರೆ ಆ ಭಾಷೆ ಮಾತಾಡುವಾಗ ಅದೊಂದು ಕೇಳೋಕ್ಕೆ ಭಾಳ ಹಿತ. ನಾವು ನೋಡುವಾಗ ಎಲ್ಲಿ ಹೋದಾಗ ಈ ಕನ್ನಡ ಬೇರೆ ಇರುವುದು, ನಮ್ಮದು ಕುಂದಾಪುರ ಕನ್ನಡನೇ ಬೇರೆ. ಆ ಕುಂದಾಪುರ ಕನ್ನಡದಲ್ಲಿ ಅದರಾಗೂ ಮುಖ್ಯವಾಗಿ ಬೈಯೋದಂದರೆ ಭಾಳ ಬೈಯೋದಂದರೆ ನೇರವಾಗೆಲ್ಲ ಮನಸ್ಸು ನೋಡೋಕೆ ಪ್ರೀತಿಯಿಂದ ಬೈಯೋದು ಅಂತ ಹೇಳಿದ್ರೆ ಕುಂದಾಪುರದಾಗೆ ನೀವು ಏನಾದರೂ ಹೇಳೋದಿದ್ರೆ ಯಾವುದೇ ಇದು ಒಂದನ್ನು ಭಾಳ ಅರ್ಥಗರ್ಭಿತವಾಗಿರ್ತವೆ. ಅದೇ ರೀತಿ ಸಂಸ್ಕೃತಿ, ಕುಂದಾಪುರದವ್ರ ಸಂಸ್ಕೃತಿ, ನಾವು ಎಲ್ಲರೊಟ್ಟಿಗೆ ಬೆರೆಯುವುದು, ನಾವು ಎಲ್ಲರನ್ನು ಒಟ್ಟಿಗೆ ತಗೊಂಡು ಹೋಗ್ಬೋದು. ರಕ್ತದಾನ ಅದು ಮನುಷ್ಯನ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತಾರೆ. ತನ್ನ ಮೈಯಲ್ಲಿ ಇರುವಂಥ ಪವಿತ್ರವಾದ ರಕ್ತವನ್ನು ಅದು ಇನ್ನೊಬ್ಬರಿಗೆ ಸಹಾಯ ಆಗಲಿ ಅಂತ ಕೊಡುವಂಥ ಒಂದು ವಿಶಿಷ್ಟವಾದ ಯೋಚನೆ ಅದು ಮನುಷ್ಯನಲ್ಲಿ ಬಂದಿದೆ ಅಂತ ಹೇಳಿದರೆ ಇದು ಬಹಳ ವಿಶೇಷವಾದ ಚಿಂತನೆ ಅಂತ. ಕುಂದಾಪುರ ಮತ್ತು ಕುಂದಾಪುರ ಇವೆರಡನ್ನೂ ಬಹಳ ವಿಶೇಷವಾಗಿ ನಾವು ಕಾಣಬೇಕಾಗತ್ತೆ. ಕುಂದಾಪುರ ಅಂತಂದರೆ ಅದು ಅಲ್ಲಿಯ ಸೊಗಡು. ಕುಂದಾಪುರ ಅಂತ ಹೇಳಿದರೆ ಅಲ್ಲಿಯ ನಗರೀಕರಣ. ಅದು ಕುಂದಾಪುರ ಅನ್ನುವಂಥ ಒಂದು ಶಬ್ದ ಅದು ವಿಶೇಷವಾದ ಆಕರ್ಷಣೆಯನ್ನು ಹೊಂದಿಕೊಂಡಿದೆ. ಬ್ಯೂರೋ ರಿಪೋರ್ಟ್ 9 ಲೈವ್ ನ್ಯೂಸ್, ಧಾರವಾಡ.